ಬಾಮಗು ತರಂತಗ್ಗ ಒಂದು ಅಡಮಲೆ ಬೆಟ್ಟ ಕೊಡವಂತಾಯ ದೇವಸ್ಥಾನದ ಬ್ರಹ್ಮ ಕುಂಭಾಭಿಷೇಕದ ಪೊರ್ಲಗಳಿಗೆ ಒಂಜಿ ಲೇಸು ಪೊರ್ಲಾವಡು ಪಂಡ ಈಗ ಪನವದ ಸಕಾಯ ಬೋರ್ಡ್ಗೆ ಆ ಸಕಾಯದ ಪನವದ ಕಾರ್ಯಾಲಯದ ಉದಿಪನದ ಲೇಸನ್ನು ಮಾತ ಸೇರ್ದ ಈ ಪೊರ್ಲ ಲೇಸಿಗೆ ಬೈದನ ಚಿತ್ತನ ಅಂಚನೆ ಇನಿತ ಈ ಕಾರ್ಯಾಲಯ ಉದಿಪನ ಮಲ್ಪರಿಪನ ಚಿತ್ತನ ಸಾಯಿ ಪ್ರಸಾದ್ ಶೆಟ್ಟಿ ನವಶಕ್ತಿ ಅಂದರೆ ಈ ಲೇಸಿಗೆ ಮೋಕಿಡ್ ಎತ್ಕೊಳ್ಳೋದಿಲ್ಲ ಅಂಚನೆ ಈ ಲೇಸಿಗೆ ಸೇರ್ದಿನ ಚಿತ್ತನ ಸರ್ವ ಭಿನ್ನರೆಲ್ಲ ಅಂಚನೆ ದೇವಸ್ಥಾನದ ಆಡಳಿತ ಮುಕ್ತೇಸರಾಯನ ಚಿತ್ರನ ಶ್ರೀಯುತ ಸುಕೇಶ್ ಕುಮಾರ್ ಜೈನ್ ಕಡಂಬು ಬೇರೆಲ್ಲ ಮೋಕೆಡ್ ಈ ಲೇಸಿಗೆ ಎತ್ಕೊಳ್ಳೋದಿಲ್ಲ ಲೇಸಿರಿಪುನ ಚಿತ್ತನ ಮಾತ ಮಲ್ಲ ಭಿನ್ನರೆಲ್ಲ ಮೋಕೆಡು ಈ ಲೇಸಿಗೆ ಎತ್ಕೊಂಡೊಂದು ಇಡಿತ ಈ ಕಾರ್ಯಾಲಯ ಉದಿಪನ ಮಲ್ಪಡ ಬಂದು ಶ್ರೀಯುತ ಸಾಯಿ ಪ್ರಸಾದ್ ಶೆಟ್ಟಿ ಇಂದಡಕ್ಕೆ ಏನೊಂದಿಲ್ಲ ಅಂಚನೆ ಲೇಸಿರಿಪುನ ಚಿತ್ರ ಮಾತ ಭಿನ್ನರೆಲ್ಲ ಈ ಲೇಸಿರ್ ಕೈ ಜೋಡಿ ಆಡು ಬಂದು ಏನೊಂದಿಲ್ಲ
ಫೆಬ್ರವರಿ 9ರಿಂದ 13 ಅರಮಲೆ ಬೆಟ್ಟ ಶ್ರೀ ಕೊಡಮಣಿತಾಯಿ ದೇವಸ್ಥಾನದ ಒಂದು ಬ್ರಹ್ಮ ಕುಂಭಾಭಿಷೇಕ ನಡೆಯುತ್ತಿದೆ. ಅದರ ಪ್ರಯುಕ್ತವಾಗಿ ಇವತ್ತು ಕಾರ್ಯಾಲಯ ಉದ್ಘಾಟನೆಗೊಂಡಿದೆ. ಇದರ ಬಗ್ಗೆ ಮಾತಾಡಕ್ಕೆ ನಮ್ಮ ಜೊತೆ ಇದ್ದಾರೆ ರಾಮಚಂದ್ರ ಶೆಟ್ಟಿ ಸರ್. ಇವತ್ತು ಕಾರ್ಯಾಲಯ ಉದ್ಘಾಟನೆಗೊಂಡಿತ್ತು. ಇದು ಯಾವ ರೀತಿಯಾಗಿ ಕಾರ್ಯಗತದಲ್ಲಿ ಇರುತ್ತೆ, ಇದು ಹೇಗಿರುತ್ತೆ ಅಂತ ಇದರ ಒಂದು ದಿನಾಂಕ 9/2/2025 13/2/2025 ಶ್ರೀ ಕೊಡಮಣಿತಾಯ ದೈವಕ್ಕೆ ನಡೆಯುವಂತಹ ಈ ಬ್ರಹ್ಮ ಕುಂಭಾಭಿಷೇಕದ ಈ ಶುಭ ಮುಹೂರ್ತದಲ್ಲಿ ಇವತ್ತು ನವಶಕ್ತಿಯ ಶ್ರೀ ಶಶಿಧರ ಶೆಟ್ಟಿ ಬರೋಡ ಹಾಗೂ ನಮ್ಮ ಇದರ ಅನುವಂಶೀಯ ಆಡಳಿತ ಮುಕ್ತೇಸರಾದ ಶ್ರೀ ಸುಕೇಶ್ ಕುಮಾರ್ ಕಡಂಬು ಇವರ ನೇತೃತ್ವದಲ್ಲಿ ಇವತ್ತು ಈ ಬ್ರಹ್ಮ ಕುಂಭಾಭಿಷೇಕ ನಡೀತದೆ. ಇದರ ಪೂರ್ವಭಾವಿಯಾಗಿ ಇವತ್ತು 9:23 ಸರಿಯಾಗಿ ನವಶಕ್ತಿ ಶ್ರೀ ರಾಜೇಶ್ ಶೆಟ್ಟಿ ಇವರು ಈ ಕಾರ್ಯಾಲಯ ಉದ್ಘಾಟನೆ ಮಾಡಬೇಕಿತ್ತು. ಆದರೆ ಅನಿವಾರ್ಯ ಕಾರಣಗಳಿಗಾಗಿ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ಅವರ ಅಣ್ಣನ ಮಗ ಶ್ರೀ ಸಾಯಿ ಕುಮಾರ್ ಶೆಟ್ಟಿ ಇವರನ್ನು ಕಳಿಸಿದ್ದಾರೆ. ಅಂದರೆ ವೈದಿಕ ವಿಧಾನದ ಮುಖಾಂತರ ಈ ಕಾರ್ಯಾಲಯವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದ್ದಾರೆ. ಇವತ್ತು ಈ ಸಂದರ್ಭದಲ್ಲಿ ನಾವು ಈ ಕಾರ್ಯಾಲಯದಲ್ಲಿ ಎಲ್ಲ ಒಟ್ಟು ಸೇರಿ ನಾವು ಇದರಲ್ಲಿ ಈ ತಂಡದಲ್ಲಿ ಮಹಿಳೆಯರಿದ್ದಾರೆ, ಪುರುಷರಿದ್ದಾರೆ. ಎಲ್ಲರೂ ಒಟ್ಟಿಗೆ ಸೇರಿ ಈ ಕಾರ್ಯಾಲಯದ ಕಾರ್ಯನಿರ್ವಹಣೆಯನ್ನು ನಾವು ಯಶಸ್ವಿಯಾಗಿ ನಿರ್ವಹಿಸ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಷ್ಟು ಜನ ಇರ್ತೀರಿ ನೀವು, ಯಾವ ರೀತಿ ಕೆಲಸ ಮಾಡ್ತೀರಾ ಅಂತ? ನಾವು ಇದರಲ್ಲಿ ಏನು ಅಂದ್ರೆ ಒಂದು 3 ಶಿಫ್ಟ್ನ ರೀತಿಯಲ್ಲಿ ಮಾಡ್ತೇವೆ. 3 ಶಿಫ್ಟಲ್ಲಿ ನಾವು ಒಟ್ಟು ಸೇರಿ ಕೆಲಸವನ್ನ ಮಾಡ್ತೇವೆ. ಯಾಕಂದ್ರೆ ನಿರಂತರವಾಗಿ ಮಾಡಬೇಕಾಗ್ತದೆ. ಯಾಕಂದ್ರೆ ತುಂಬಾ ಒಂದು ರಾತ್ರಿ 12 ಗಂಟೆವರೆಗೆ ಇರಬೇಕಾಗ್ತದೆ. ಅದರಿಂದ ಎಲ್ರಿಗೂ ದಿವಸ ಪೂರ್ತಿ ಇರ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಯಾಕಂದ್ರೆ ಇದರಲ್ಲಿ ಎಲ್ಲ ಕೆಲವು ಸರ್ಕಾರಿ ನೌಕರರಿದ್ದಾರೆ, ಬೇರೆ ಕೆಲಸವನ್ನು ಮಾಡುವವರಿದ್ದಾರೆ. ಅದರಿಂದ ಸ್ವಲ್ಪ ಎಲ್ಲರೂ ಈ ಕೆಲಸವನ್ನು ಹಂಚಿಕೊಂಡು ನಾವು ನಿರ್ವಹಣೆ ಮಾಡ್ತೇವೆ. ಓಕೆ ಮೇಡಮ್, ನೀವು ಕೂಡ ಒಬ್ಬ ಸರ್ಕಾರಿ ಕೆಲಸ ಮಾಡುವಂತದವರು. ಸೊ ಈಗ ಈ ಒಂದು ಸೇವೆ ಮಾಡುವಂತ ಕೆಲಸ ಸಿಕ್ಕಿದ್ರೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಬಹುಶಃ ಇದೊಂದು ಕೊಡಮಣಿತಾಯ ದೇವಸ್ಥಾನದ ಒಂದು ಬ್ರಹ್ಮ ಕುಂಭಾಭಿಷೇಕದ ಸಂದರ್ಭದಲ್ಲಿ ಈ ಒಂದು ಸಮಯವನ್ನ ಕೊಡ್ಲಿಕ್ಕೆ, ಬಹುಶಃ ಇವತ್ತಿಂದ ನಡೆಯುವಂತಹ ಈ ಒಂದು ಕಾರ್ಯಾಲಯದ ಕಾರ್ಯಚಟುವಟಿಕೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿಕ್ಕೆ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ. ಸರ್ ಹೇಳಿದ ಹಾಗೇನೆ ಬಹುಶಃ ಪ್ರತಿದಿನ ಕೂಡ ಈ ಚಟುವಟಿಕೆಯಿಂದ ಕೂಡಿರುವಂತಹ ಒಂದು ಕಾರ್ಯಾಲಯ ಇದಾಗಿರ್ತದೆ. ಪ್ರತಿಯೊಬ್ಬರಿಗೆ ಮಾಹಿತಿ ಕೊಡೋದಾಗಿರ್ಬೋದು, ಅಥವಾ ಬಂದವರಿಗೆ ನಾವು ಯಾವ ಸೇವೆಯನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋದಾಗಿರ್ಬೋದು, ಎಲ್ಲ ಕೆಲಸಗಳನ್ನ ಈ ತಂಡದ ಜೊತೆಯಲ್ಲಿ ನಮ್ಮ ಮಹಿಳೆಯರ ಗುಂಪು ಕೂಡ ಸೇರ್ಕೊಂಡು ಮಾಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತಾ ಇದೆ. ಸರ್, ನೀವು ಹೇಳೋದಾದ್ರೆ ಈ ಕೊಡಮಣಿತಾಯ ಬೆಟ್ಟದ ಈ ಒಂದು ಕುಂಭಾಭಿಷೇಕ ಇದರ ಒಂದು ಕಾರ್ಯಕ್ರಮ ಇವತ್ತಿನಿಂದ ಕಾರ್ಯಾಲಯ ಉದ್ಘಾಟನೆ ಆಗುವುದರೊಂದಿಗೆ ಇವತ್ತು ಪ್ರಾರಂಭ ಆಗಿದೆ. ಇನ್ನು ದಿನನಿತ್ಯ ಪ್ರತಿಯೊಂದು ಕಾರ್ಯಕ್ರಮ ಇಲ್ಲಿ ನಡೆಯುತ್ತದೆ. ನಾವು ಕಾರ್ಯಾಲಯದ ಒಂದು ಜವಾಬ್ದಾರಿ ನಮಗೂ ಕೊಟ್ಟಿದ್ದಾರೆ. ಊರಿನಿಂದ ಒಂದು 5 ಗ್ರಾಮದಿಂದ ಇಲ್ಲಿಗೆ ಭಕ್ತಾದಿಗಳು ಬರ್ತಾರೆ ಅಂತ ಬರುವಂಥ ಭಕ್ತಾದಿಗಳಿಗೆ ಇಲ್ಲಿ ಯಾವುದೇ ತೊಂದರೆ ಆಗ್ಬೋದು. ಇಲ್ಲಿ ಮಾಹಿತಿ ಕೇಂದ್ರ ಕೂಡ ಇದೆ. ಮತ್ತು ಎಲ್ಲರಿಗೆ ಮಾಹಿತಿ ಕೊಡುವಂಥ ಕೆಲಸವನ್ನು ನಾವು ಈ ಒಂದು ಕಾರ್ಯಾಲಯದಲ್ಲಿ ಮಾಡ್ತೇವೆ. ಸುಮಾರು 20 ಜನರ ತಂಡ ಕೆಲಸ ಮಾಡ್ತೇವೆ ಇಲ್ಲಿ ರಾತ್ರಿಗಳು. ಈ ಒಂದು ಅಭಿವೃದ್ಧಿ ಕಾರ್ಯಗಳಾಗಿದೆ, ತುಂಬ ಲಕ್ಷಾಂತರ ರೂಪಾಯಿ ಇದೆ. ಅದಕ್ಕೆ ಸಾರ್ವಜನಿಕರಿಂದ ದುಡ್ಡು ಹರಿದು ಬರಬೇಕು. ಅದಕ್ಕೆ ನಾವು ಇಲ್ಲಿ ಕೇಂದ್ರ ಬಿಂದುವಾಗಿ ಇಲ್ಲಿ ಕೆಲಸ ಮಾಡಿ ಹೆಚ್ಚಿನ ಒಂದು ಮೊತ್ತವನ್ನು ಕ್ರೋಢೀಕರಿಸಿ ಇಲ್ಲಿಂದ ದೇವರಿಗೆ ಒಪ್ಪಿಸುವಂಥ ಕೆಲಸವನ್ನು ನಾವು ಪ್ರಾಮಾಣಿಕವಾಗಿ ಮಾಡ್ತೇವೆ ಅಂತ ಹೇಳಲಿಕ್ಕೆ ಈ ಸಂದರ್ಭ ಇಷ್ಟ. ಇವತ್ತಿನಿಂದ ಈ ಕಾರ್ಯಾಲಯದಲ್ಲಿ ಭಕ್ತರಿಗೆ ಬೇಕಾಗಿರುವಂತಹ ಮಾಹಿತಿ ಆಗಿರ್ಬೋದು, ಅವರಿಂದ ಸಿಗುವಂತಹ ಸೇವೆಯನ್ನು ಎಲ್ಲರೂ ಕೂಡ ಇಲ್ಲಿ ಸ್ವೀಕಾರ ಮಾಡಲಾಗುತ್ತೆ ಅಂತ ಹೇಳ್ತಾ, ಐತ ಶೆಟ್ಟಿ ಬಳನ್ ಜೊತೆ ಶ್ರೇಯ ಶೆಟ್ಟಿ, ಸುದ್ದಿ ನ್ಯೂಸ್, ಅರಮಲೆ ಬೆಟ್ಟ.